ಎಲ್ಲರಿಗೂ ನಮಸ್ಕಾರ. ಪೂರಕ್ಲೆಲ್ಲ ಸೊಲ್ಮೆಲು ಇನಿ ನಮ್ಮ ಎಗ್ ಗಾರ್ಲಿಕ್ ಬಟರ್ ಮಲ್ಪುಗ. ಇವತ್ತು ನಾವು ಎಗ್ ಗಾರ್ಲಿಕ್ ಬಟರ್ ಮಾಡುವ. ಅದಕ್ಕೆ ನಾನಿಲ್ಲಿ 4 ಮೊಟ್ಟೆಗಳನ್ನು ತಗೊಂಡಿದ್ದೇನೆ. ಇದನ್ನೀಗ ಒಡೆದು ನಾವು ಒಂದು ಪಾತ್ರೆಗೆ ಹಾಕಿಕೊಳ್ಳುವ. 4 ಎತ್ತಿನ ಬೊಡತದ ಒಂಜಿ ಪಾತ್ರೆಗೆ ಪಾಡೋನ್ಗ. ಕಡೆ ಮುಟ ಸ್ಕಿಪ್ ಮಲ್ಪನೆ ತೊಲೆ ಎಡ್ಡೆ ರೆಸಿಪಿ ಕೊನೆ ತನಕ ಸ್ಕಿಪ್ ಮಾಡಿದ ನೋಡಿ, ತುಂಬ ಒಳ್ಳೆ ರೆಸಿಪಿ. ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಕಾಳು ಮೆಣಸಿನ ಹುಡಿ ಮತ್ತು ಅರಸಿನ ಸೇರಿಸ್ತಾ ಇದ್ದೇನೆ. ನೆಕ್ಕಿತ್ತೇನೆ ಎಡ್ಡೆ ಮುಂಚಿದ ಪುಡಿ, ಉಪ್ಪು ಬೊಕ್ಕ ಮಂಜಳದ ಪುಡಿ ಪಾಡ್ದು ಒಂದು ಶೋಕು ಬೆರವಡು ಚೆನ್ನಾಗಿ ಬೆರೆಸ್ಕೋಬೇಕು. ಹೀಗೆ ಬೆರೆಸಿ ನಾವು ನೋಡಿ ಚೆನ್ನಾಗಿ ಬೆರೆಸಿ ಈಗ ರೆಡಿ ಆಯಿತು. ಒಂದು ಶೋಕು ಕಲತ್ತು ಪುರ ರೆಡಿ ಆಂಡ್ ಈತೆ ನಮ್ಮ ಒಂಜಿ ಪ್ಯಾನ್ಗೆ ಒಂತೆ ಬೊಲ್ನೆ ಪಾಡ್ಗ. ಇವಾಗ ಒಂದು ಪ್ಯಾನಿಗೆ ನಾವು ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ, 1 ಚಮಚದಷ್ಟು. ಇದು ನೋಡಿ, ಇವಾಗ ನಾವು ಮಿಕ್ಸ್ ಮಾಡಿಟ್ಟ ಎಗ್ಗನ್ನು ಹಾಕುವ. ನಮ್ಮ ಕಲತ್ತಿತ್ತಿನ ಕೆತ್ತಿನ ನಮ್ಮ ಐತೆ ನೆಕ್ಕ ಮುಲ್ಪ ಪಾಡೋಡು ತುಲೆ ಜಾಸ್ತಿ ಬೇಯ್ಪವರೆಲ್ಲ ಬಲ್ಲೆ ಒಂದೇನು ಮೀಡಿಯಮ್ ಅದು ಬೇಯ್ಪವಡು. ಇದನ್ನು ತುಂಬ ಜಾಸ್ತಿ ಫುಲ್ ಫ್ಲೇಮಲ್ಲಿ ಬೇಯಿಸಬಾರ್ದು ನೋಡಿ. ಹೀಗೆ ಇವಾಗ ನಾನು ಒಂದು ಚೌಟಿನಿಂದ ನಾನು ಹೀಗೆ ಮಾಡ್ತಾಯಿದ್ದೆ ನೋಡಿ. ಹೀಗೆ ನಾವು ಮಾಡಿಕೊಂಡು ಅದನ್ನು ಎಲ್ಲ ಚೆನ್ನಾಗಿ ಬೇಯುವ ಥರ ನೋಡ್ಕೋಬೇಕು. ಒಂದೆಂತ ಚೌಂಟುಡಿಂಚ ಮಗ್ತದ ನಮ್ಮ ಸರಿ ಬೇಯ್ಪಿಲಕ್ಕ ತೋಡು ಈತೆ ಒಂದೇನು ಇಂಚ ಬರ್ಪಣ್ಣೊಂದು ಶೋಕು ಬೇಯ್ಪುಂಡು ಬೊಕ ಒಂದೇ ನಮ್ಮ ಮುಲ್ಪನೆ ಕಟ್ ಮಲ್ಪೊಡು. ಇಲ್ಲೇ ನಾವು ಇದನ್ನು ತುಂಡು ತುಂಡು ಈಗ ಮಾಡ್ಕೊಳ್ಳುವ ನೋಡಿ. 2 ಕಡೆ ನೋಡಿ ಹೀಗೆ ತುಂಬ ಸಣ್ಣ ತುಂಡು ಮಾಡಬೇಡಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬ ಎಲ್ಲಿಯ ತುಂಡು ಮಲ್ಪೊಡ್ಜು ಅಂತ ಮೀಡಿಯಮ್ ಸೈಜಲ್ಲಿ ಒಂದೇನು ಇಂಚ ಕೆತ್ತಿನ ತುಂಡು ಮಲ್ತೊಂಡ್ಲೆ ಬೊಕ 2 ಸೈಡ್ ಎಲ್ಲ ಕಾಯಿ ಉಂಡು ಅಪ್ಪಾಗ ಇಂಚ ಮಕ್ತು ಪಾಡಂಡ. ಜಾಸ್ತಿ ಇತ್ತೆ ಗ್ಯಾಸನ್ನು ಲೋ ಫ್ಲೇಮ್ ಹಿಡ್ದಿಯೇ ನಾನು. ಇವಾಗ ಗ್ಯಾಸನ್ನು ತುಂಬ ಲೋ ಫ್ಲೇಮಲ್ಲೇ ಇಟ್ಟೆ ನಾನು. ಇದನ್ನೀಗ ಚೆನ್ನಾಗಿ 2 ಕಡೆ ಮಾಡಿದರೆ ಆಯಿತು ನೋಡಿ. ಇವಾಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಒಂದು ಆಂಡ್ ಕಾಯಿಂದ ಇತ್ತೆ ಒಂದು ಪ್ಲೇಟಿಗೆ ತೆತ್ತಿವನ್ಗ ಇತ್ತೆ ಅವೇ ಪ್ಯಾನ್ಗ್ಯಾನು ಕೂಡ ಬೊಲ್ನೆ ಪಾಡುವೆ ನೋಡಿ. ಇಷ್ಟು ಆಯಿತು ಮೊಟ್ಟೆ ಇದು ಕೆತ್ತಿ ಆಂಡ್ ಇತ್ತೆ ಅವೇ ಪ್ಯಾನ್ಗ್ಯಾನು ಬೊಲ್ನೆ ಪಾಡಿಯ 1 ಚಮಚ. ಅದೇ ಪ್ಯಾನಿಗೆ 1 ಚಮಚದಷ್ಟು ಬಟರನ್ನು ಹಾಕಿದೆ ನಾನು, ಬೆಣ್ಣೆ. ಆಮೇಲೆ ಗಾರ್ಲಿಕ್ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದೆ, ಒಂದು 3 ಎಸಳು 3 ಎಸಳು ಬೆಳ್ಳುಳ್ಳಿನ ಸಣ್ಣ 3 ದುಲ ಪಾಡೋಲಿ, ಇದನ್ನು ಗುದ್ದುದ್ಲ ಪಾಡೋಲಿ. ಅವಿಡ್ಬೇಕ 1 ಚಮಚ ಕಾರ್ನ್ ಫ್ಲೋರ್ ಪಾಡೊಂದಲ್ಲೇ 1 ಚಮಚ ಕಾರ್ನ್ ಫ್ಲೋರನ್ನು ಕೂಡ ಹಾಕಿ ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಇವಾಗ 1 ಕಪ್ ಆಗುವಷ್ಟು ಹಾಲನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. 1 ಕಪ್ ಆಪಿನ ಹತ್ತು ಮುಲ್ಪ ಪೇರನ್ನು ನೆಕ್ ಪಾಡ್ದವನೇನು ಬೆರವುಡು. ನಿಕುಲು ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ಪಲೆ ನಿಕುಲ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಲ್ಪರೆ ಮರಪೊಡ್ಚಿ. ಇದೇ ಒಂದಿನ ಶೋಕು ಬೆರದಾಂಡು ಇದೇ ಮುಲ್ಪೆಯನ್ನು ಎಡ್ಡೆ ಮುಚ್ಚಿದ ಪುಡಿ ಚೂರು ಪಾಡೊಂದಿಲ್ಲ. ಇಲ್ಲಿ ನೋಡಿ ಚೆನ್ನಾಗಿ ಬೆರೆಸಿ ಆದಮೇಲೆ ಕಾಳು ಮೆಣಸಿನ ಹುಡಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ. ಚಿಲ್ಲಿ ಫ್ಲೇಕ್ಸ್ ಎಲ್ಲ ಪಾಡಿಯೇ ಅವಿಡ್ಬೇಕು. ಚೂರು ಉಪ್ಪು, ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಬೆರೆಸಿ ನಾನು ಒಂದು ಚೂರು ಗರಂ ಮಸಾಲ ಪುಡಿ ಸೇರಿಸ್ತಾ ಇದ್ದೇನೆ. ಚೂರು ಗರಂ ಮಸಾಲ ಪುಡಿ ಬೊಕ ಕೊತ್ತಂಬರಿ ಸೊಪ್ಪು ಪಾಡಿಯ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬೆರೆಸ್ಕೋಬೇಕು. ಇವಾಗ ನಾವು ಕಟ್ ಮಾಡಿಟ್ಟ ಎಗ್ಗನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಮುಲ್ಪತೆಯನ್ನು ತುಂಡು ಮಲ್ತಿ ಒಂದಿನ ಕೆತ್ತಿನ ಮುಲ್ಪ ನೆಕ್ ಪಾಡ್ದು ಶೋಕು ಬೆರವಡು ಒಂದೇನು ತುಲೆ ಒಂದೇನು ಶೋಕು ಬೆರವಡು ಒಂದು 2 ನಿಮಿಷ ಬೆರವಡು ಶೋಕು. ಇದು ಯಾವ ನಮ್ಮ ಗ್ಯಾಸ್ ಬಂದ್ ಮಲ್ಪುಗ. ಈಗ ನಾವು ಗ್ಯಾಸನ್ನು ಬಂದ್ ಮಾಡುವ ಮತ್ತು ಒಂದು ಪ್ಲೇಟಿಗೆ ಸರ್ವ್ ಮಾಡುವ. ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ತುಂಬ ಖುಷಿಯಾಗುವ ಒಂದು ರೆಸಿಪಿ, ತುಂಬ ಟೇಸ್ಟಿ ಕೂಡ ಉಂಟು. ಹಾಗೆ ನೋಡುವಾಗವೇ ಕಾಣ್ತಾ ಉಂಟು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಬಟರ್ ಗಾರ್ಲಿಕ್ ಎಗ್. ನೀವು ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆ ಶೇರ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಕುಲ ತುಲೆ ನಿಕುಲ ಟ್ರೈ ಮಲ್ಪ್ಲೆ ಅಂಚೆ ನಿಕುಲ ಫ್ಯಾಮಿಲಿ ಫ್ರೆಂಡ್ಸ್ ನಕಲೆ ಶೇರ್ ಮಲ್ಪ್ಲೆ ಇಷ್ಟ ಲೈಕ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ. ಧನ್ಯವಾದ.